ಸರ್ಕಾರದ ಅಮೂಲ್ಯ ಆಸ್ತಿಯೊಂದು ನಿರ್ಲಕ್ಷ್ಯದ ಕಾರಣದಿಂದ ಇಂದು ಪಾಳು ಬಿದ್ದಿದೆ. ಉಡುಪಿ ನಗರದ ಹೃದಯ ಭಾಗವಾದ ಬನ್ನಂಜೆಯಲ್ಲಿರುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಒಂದೊಮ್ಮೆ ಜಿಲ್ಲೆಯ ಆಡಳಿತದ ಕೇಂದ್ರ ಬಿಂದುವಾಗಿತ್ತು. ಆದರೆ ಇಂದು ಅದೇ ಕಟ್ಟಡ ಶಿಥಿಲಗೊಂಡು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗುತ್ತಿದೆ ಎಂಬ ಆತಂಕ ಸಾರ್ವಜನಿಕರದ್ದು. ಈ ಕಟ್ಟಡವನ್ನು ಮರುಬಳಕೆ ಮಾಡಬೇಕು ಅಥವಾ ಹೊಸ ಕಟ್ಟಡ ನಿರ್ಮಿಸಿ ಸಾರ್ವಜನಿಕ ಸೇವೆಗೆ ಬಳಸಬೇಕು ಎಂಬ ಆಗ್ರಹ ಇದೀಗ ಜೋರಾಗಿದೆ. ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಸರ್ಕಾರದ ಅಮೂಲ್ಯ ಆಸ್ತಿ. ಪಾಳು ಬಿದ್ದಿದೆ ಉಡುಪಿಯ ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ. ಕಟ್ಟಡದ ಮರುಬಳಕೆ ಅಥವಾ ಹೊಸ ಕಟ್ಟಡ ನಿರ್ಮಾಣಕ್ಕೆ ಜನಾಗ್ರಹ. ಇದು ಉಡುಪಿ ನಗರದ ಬನ್ನಂಜೆಯಲ್ಲಿರುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಸಂಕೀರ್ಣ. ಒಂದೊಮ್ಮೆ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಸೇರಿದಂತೆ ಹಲವು ಸರ್ಕಾರಿ ಇಲಾಖೆಗಳು ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಈ ಕಟ್ಟಡ ಇಂದು ತನ್ನ ಗತವೈಭವ ಕಳೆದುಕೊಂಡು ಶಿಥಿಲಾವಸ್ಥೆಗೆ ತಲುಪಿದೆ. ಹಲವು ವರ್ಷಗಳಿಂದ ನಿರ್ವಹಣೆ ಕಾಣದ ಈ ಕಟ್ಟಡದ ಗೇಟ್ಗಳು ಮುರಿದು ಬಿದ್ದಿವೆ. ಬಾಗಿಲು, ಕಿಟಕಿಗಳು ಹಾಳಾಗಿವೆ. ಕಟ್ಟಡದ ಹಲವೆಡೆ ಗೋಡೆಗಳು ಬಿರುಕು ಬಿಟ್ಟಿವೆ. ನಿರ್ಲಕ್ಷ್ಯದ ಪರಿಣಾಮ ಈ ಪ್ರದೇಶ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಸರ್ಕಾರದ ಅಮೂಲ್ಯ ಆಸ್ತಿ ಹೀಗೆ ಹಾಳಾಗುತ್ತಿರುವುದಕ್ಕೆ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ಸರಳಬೆಟ್ಟು ಅವರು ಹೀಗೆ ಹೇಳ್ತಾರೆ. ಬಹುಶಃ ಈ ಹಿಂದೆ ಜಿಲ್ಲಾಧಿಕಾರಿಗಳು ಕುಳಿತುಕೊಂಡಂತಹ ಜಾಗ, ಅದೇ ರೀತಿ ತಾಲೂಕು ಆಫೀಸ್ನ ರೆಕಾರ್ಡ್ ರೂಮ್ ಇತ್ತು, ತಾಲೂಕು ಆಫೀಸ್ನ ಕಚೇರಿ ಎಲ್ಲ ಇಲ್ಲಿ ವರ್ಕ್ ಆಗ್ತಿತ್ತು. ಕಟ್ಟಡ ಏನು ಶಿಥಿಲವಾಗಿಲ್ಲ, ಒಳ್ಳೆ ಗಟ್ಟಿಮುಟ್ಟ ಇದೆ. ಅದನ್ನು ಮರುಬಳಕೆ ಮಾಡುವಂತಹ ಯಾರು ಕೂಡ ಅಧಿಕಾರಿಗಳು, ಮೇಲಾಧಿಕಾರಿಗಳು ಯಾವುದೇ ಪ್ರಯತ್ನ ಮಾಡಿಲ್ಲ. ಇವತ್ತು ನಾನು ಹೇಳಬೇಕಾದ್ರೆ ಸರ್ಕಾರದ ಕೆಲವೊಂದು ಹಾಸ್ಟೆಲ್ಗಳಿವೆ, ಮಕ್ಕಳಿಗೆ ವಿದ್ಯಾಭ್ಯಾಸ. ಇದು ನೋಡಿ, ಮೂಡನಿಡುಂಬ ಗ್ರಾಮ, ಬನ್ನಂಜೆಯ ಮೂಡನಿಡುಂಬ ಗ್ರಾಮದಲ್ಲಿದೆ. ಇದನ್ನು ಶಾಲಾ ಮಕ್ಕಳಿಗೆ ವಸತಿ ಸಮುಚ್ಚಯ ಮಾಡ್ಬೋದು, ಅಥವಾ ಇನ್ನಿತರ ಸರ್ಕಾರಿ ಕಚೇರಿಗಳು ಎಲ್ಲೆಲ್ಲಿ ಇರೋದನ್ನು ಜನರಿಗೆ ತಪ್ಪಿಸಬಹುದು. ಯಾಕಂತ ಹೇಳಿದರೆ ಈಗ ಸಣ್ಣ ನೀರಾವರಿ ಇಲಾಖೆ ನಮ್ಮ ನಿಟ್ಟೂರಲ್ಲಿದೆ, ಅದನ್ನು ಇಲ್ಲಿ ತರಿಸ್ಬೋದು. ಇದನ್ನು ಮರುಬಳಕೆ ಮಾಡುವಲ್ಲಿ ಅಧಿಕಾರಿಗಳು ಪ್ರಯತ್ನ ಮಾಡಲಿಲ್ಲ. ಇದು ಶಿಥಿಲವಾಗಿಲ್ಲ, ಕಟ್ಟಡ ಗಟ್ಟಿದೆ. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇದೇ ಇಲ್ಲಿ ನಾವು ನಾಮಪತ್ರ ಕೂಡ ನಮ್ಮ ನಾಯಕರ ಜೊತೆ ನಾಮಪತ್ರ ಕೂಡ ಕೊಡಲಿಕ್ಕೆ ಈ ಹಿಂದೆ ಬರ್ತಿದ್ದೆವು. ನಗರಸಭೆ ಇರ್ಬೋದು ಅಥವಾ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಇನ್ನಿತರ ಚುನಾವಣೆ ಪ್ರಕ್ರಿಯೆಗಳು ಇಲ್ಲಿಯೇ ನಡೀತಾ ಇತ್ತು. ಈ ಕಟ್ಟಡ ಯಾಕೆ ಶಿಥಿಲ ಆಗಲಿಲ್ಲ? ಬಹುಶಃ ಇದನ್ನು ಸುಸಜ್ಜಿತವಾಗಿ ಪೇಂಟ್ ಮಾಡಿ ಮತ್ತೆ ಮರುಬಳಕೆ ಮಾಡುವ. ಇಲ್ಲಿ ಅನೈತಿಕ ಚಟುವಟಿಕೆ ಮುಂದಿನ ದಿನಗಳಲ್ಲಿ ನಡಿಬೋದು. ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಗೇಟ್ಗಳಿಲ್ಲ, ಸುರಕ್ಷಿತ ಇದನ್ನೆಲ್ಲ ಬೇಲಿಗಳನ್ನೆಲ್ಲ ತೆಗೆದಿದ್ದಾರೆ. ಯಾರು ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಇಂಥ ಕಟ್ಟಡಗಳನ್ನು ನಾವು ಉಳಿಸ್ಕೊಳ್ಬೋದು. ಇದನ್ನು ಹಾಳುಗೆಡುವಲ್ಲಿ ಮಾಡಬಾರ್ದು. ಯಾಕಂತ ಹೇಳಿದರೆ ಇಲ್ಲಿ ಒಳ್ಳೆಯ ಪ್ಲೇಸ್, ಅಥವಾ ಹೊಸ ಕಟ್ಟಡಕ್ಕೆ ಯಾರಾದರೂ ನಿಮಿಷ ಮಾಡ್ಬೋದು. ಇದನ್ನೇ ಮಾಡಿದರೆ ಯಾಕೆ ಈಗ ಇರುವ ಮಕ್ಕಳಿಗೆ, ಈಗ ನಾನು ಹೇಳ್ತೇನೆ, ಎಲ್ಲೆಲ್ಲಿ ಹಾಸ್ಟೆಲ್ಗಳಿವೆ, ಖಾಸಗಿ ಕಟ್ಟಡದಲ್ಲಿ ಹಾಸ್ಟೆಲ್ಗಳಿವೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಸ್ಟೆಲ್ಗಳು ಎಲ್ಲೆಲ್ಲಿದೆ, ಇಲ್ಲೇ ಮಾಡ್ಬೋದಲ್ಲ. ಇದು ಹೃದಯ ಭಾಗ, ಉಡುಪಿಯ ಹೃದಯ ಭಾಗ ನಮ್ಮ ಮೂಡನಿಡುಂಬರು, ಬನ್ನಂಜೆ. ಮತ್ತು ಇಲ್ಲಿ SP ಕಚೇರಿ ಕೂಡ ಪಕ್ಕದಲ್ಲಿದೆ, ತಾಲೂಕು ಆಫೀಸ್ ಕೂಡ ಇದೆ, ಇನ್ನಿತರ ಸರ್ಕಾರಿ ಕಚೇರಿಗಳೆಲ್ಲ ಇರುವಾಗ ಸರ್ಕಾರಿ ಕಚೇರಿ ಬೇರೆ ಇಲಾಖೆಗಳು ದೂರ ದೂರ ಇರೋದನ್ನು ಇಲ್ಲಿ ಹತ್ತಿರ ಮಾಡ್ಬೋದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಯತ್ನ ನಡೆಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೆ. ಇದೇ ವೇಳೆ ಈ ಕಟ್ಟಡವನ್ನ ದುರಸ್ತಿ ಮಾಡಿ ಶಾಲಾ ಮಕ್ಕಳ ವಸತಿ ನಿಲಯವಾಗಿ, ಸಾರ್ವಜನಿಕ ಉಪಯೋಗದ ಕೇಂದ್ರವಾಗಿ ಅಥವಾ ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಕಚೇರಿಗಳನ್ನು ಇಲ್ಲಿಗೆ ಸ್ಥಳಾಂತರಿಸಿ ಸದುಪಯೋಗ ಪಡಿಸಿಕೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ದುರಸ್ತಿ ಸಾಧ್ಯವಾಗದಿದ್ದರೆ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಅದೇ ಜಾಗದಲ್ಲಿ ಆಧುನಿಕ ಸರ್ಕಾರಿ ಕಟ್ಟಡವನ್ನ ನಿರ್ಮಿಸಿ ಸಾರ್ವಜನಿಕ ಸೇವೆಗೆ ಬಳಸಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಒಂದೊಮ್ಮೆ ಜಿಲ್ಲೆಯ ಆಡಳಿತದ ಹೆಮ್ಮೆಯ ಕೇಂದ್ರವಾಗಿದ್ದ ಈ ಕಟ್ಟಡ ಇಂದು ನಿರ್ಲಕ್ಷ್ಯದ ಸಂಕೇತವಾಗಿ ನಿಂತಿದೆ. ಸರ್ಕಾರದ ಅಮೂಲ್ಯ ಆಸ್ತಿಗೆ ಮರುಜೀವ ನೀಡಿ ಸಾರ್ವಜನಿಕರ ಉಪಯೋಗಕ್ಕೆ ತರಲು ಜಿಲ್ಲಾಡಳಿತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿರೀಕ್ಷೆ ಸಾರ್ವಜನಿಕರದ್ದಾಗಿದೆ. ಉಡುಪಿಯ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಸರ್ಕಾರಿ ಹಳೆಯ ಕಟ್ಟಡ ಈಗ ಪಾಳು ಬಿದ್ದಿದೆ ಅಂತ ಹೇಳ್ಬೋದು. ಇದು
ಉಡುಪಿಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳ ಕಚೇರಿಯಾಗಿತ್ತು. ಸುಮಾರು ಹಳೆಯ ಕಟ್ಟಡಾದರೂ ಕೂಡ ಸುಸಜ್ಜಿತವಾದ ಒಂದು ಕಟ್ಟಡ ಕೂಡ. ಯಾಕಂತೇಳಿದರೆ ಇಲ್ಲಿ ಸಾಕಷ್ಟು ಸರ್ಕಾರಿ ಕೆಲಸಕ್ಕೆ ಅನೇಕ ಜನರು ಬರ್ತಾಯಿದ್ರು. ಆದರೆ ತದನಂತರ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ನಂತರ ಈ ಕಟ್ಟಡ ಈಗ ಪಾಳು ಬಿದ್ದಿದೆ ಅಂತ ಹೇಳ್ಬೋದು. ಅಂದರೆ ಈ ಕಟ್ಟಡ ಪಾಳು ಬಿದ್ದರೂ ಕೂಡ ಇದನ್ನು ಸರ್ಕಾರಿ ಅಧಿಕಾರಿಗಳು ಇದನ್ನು ಬಳಸಿಕೊಳ್ಳಬಹುದಿತ್ತು ಎಂಬುದು ಸಾರ್ವಜನಿಕರ ಮಾತು. ಯಾಕಂತೇಳಿದರೆ ಈ ಒಂದು ಕಚೇರಿಯನ್ನು ಸರಿಯಾಗಿ ರಿಪೇರಿ ಮಾಡಿದಲ್ಲಿ ಈ ಒಂದು ಭಾಗದಲ್ಲಿರುವಂಥ ಹಾಸ್ಟೆಲ್ಗಳಿರ್ಬೋದು, ಇನ್ನಿತರ ಸರ್ಕಾರಿ ಕಚೇರಿಗಳಿಗಿರ್ಬೋದು, ಅಥವಾ ಏನು ಒಂದು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೂ ಬಳಸ್ಬೋದು ಎಂಬುದು ಜನರ ಮಾತು. ಆದರೆ ಸದ್ಯಕ್ಕೆ ಈ ಕಟ್ಟಡ ಈಗ ಪಾಳು ಬಿದ್ದಿದ್ದು, ಈಗ ಇದನ್ನು ಕೂಡಲೇ ಸರಿ ಮಾಡಿಕೊಂಡು ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಗೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಎಂಬುದು ಸಾರ್ವಜನಿಕರ ಮಾತು. ಆದರೆ ಇದನ್ನು ಈಗ ಈ ಒಂದು ರೀತಿಯಲ್ಲಿ ಪಾಳು ಬಿಟ್ಟಿರುವುದರಿಂದ ಯಾವುದಾದ್ರೂ ಅಹಿತಕರ ಘಟನೆ ಅಥವಾ ಅನೈತಿಕ ಚಟುವಟಿಕೆಗೆ ತಾಣ ಆಗ್ಬೋದು ಎಂಬುದು ಕೂಡ ಜನರ ಮಾತಿದೆ. ಆದರೆ ಸದ್ಯಕ್ಕೆ ಇದನ್ನು ಶೀಘ್ರವಾಗಿ ಇದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು. ಸರಿಪಡಿಸಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಚೇರಿ ಜನಗಳಿಗೆ ಒಂದು ಕಚೇರಿಯಾಗಿ, ಸರ್ಕಾರಿ ಕಚೇರಿಯಾಗಿ ಜನರ ಕೆಲಸ ಕಾರ್ಯಕ್ಕೆ ಉಪಯೋಗ ಆಗ್ಬೋದು ಎಂಬುದು ಕೂಡ ಏನು ಜನರ ಮಾತು. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.